ಇದು ಕ್ಷೇತ್ರ ಉದ್ದಗಲಕ್ಕೂ ಕೂಡ ಜನಸಾಮಾನ್ಯರು ನಮ್ಮ ಹಿರಿಯರು ಕೂಡ ತುಂಬ ಮನಸ್ಸಿಂದ ಆಶೀರ್ವಾದ ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ ತಳಮಟ್ಟದ ಗ್ರಾಮ ಪಂಚಾಯತ್ನ ಸದಸ್ಯರುಗಳು, ಕಾರ್ಯಕರ್ತರು, ಮುಖಂಡರುಗಳು ಕೂಡ ಶಕ್ತಿಮೀತ ಅನ್ನೋ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ಅಲ್ಲಿ ಜನರ ಮಧ್ಯೆ ಇದ್ದಂಥ ಒಡನಾಟ, ಪ್ರೀತಿ, ವಿಶ್ವಾಸ ಎಲ್ಲವೂ ಕೂಡ ಕ್ಷೇತ್ರದ ಮತದಾರರನ್ನು ಕಾಂಗ್ರೆಸ್ ಪಕ್ಷವಾಗಿ ಪರಿವರ್ತನೆ ಮಾಡಲಿಕ್ಕೆ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ನನಗೆ ವಿಶ್ವಾಸ ಇದೆ, ನಮ್ಮ ಕ್ಷೇತ್ರದ ಸರ್ವ ಜನರು ಕೂಡ ಆಶೀರ್ವದಿಸಿ ಕಾಂಗ್ರೆಸ್ ಪಕ್ಷವನ್ನು ಅತ್ಯಧಿಕವಾಗಿ ಗೆಲ್ಲಿಸ್ತಾರೆ. ಇವತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಅಂತೇಳಿ ನಾವು ಮೂಲಭೂತ ಸೌಕರ್ಯ ಕೊಡುವ ವ್ಯವಸ್ಥೆ ಮಾಡಬೇಕಾ ಪ್ರತಿಯೊಬ್ಬರಿಗೂ ಕೂಡ. ಒಂದು ಕುಡಿಯುವ ನೀರಿನ ಸಂಬಂಧಪಟ್ಟಾಗೆ, ಎರಡನೇ ರಸ್ತೆಗಳು ಮತ್ತು ಶೈಕ್ಷಣಿಕ ಸಂಬಂಧಪಟ್ಟ ವ್ಯವಸ್ಥೆಗಳು ಇದು ನಮ್ಮ ಕ್ಷೇತ್ರ ಉದ್ದಗಲೂ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಿಂದ ನಾವು ಇವತ್ತು ಮಾಡಿದ್ದೇವೆ. ಮತ್ತು ಕೆಲವೊಂದು ಕಡೆ ಜನಸಾಮಾನ್ಯ ಬೇಡಿಕೆ ಅನುಗುಣವಾಗಿ ಸ್ಪಂದಿಸುವಂಥದ್ದು ಕೂಡ ಅಗತ್ಯವಾಗಬೇಕಾದ ನಮ್ಮ ಇವತ್ತು ಜವಾಬ್ದಾರಿ. ಬಹುಶಃ ಎಲ್ಲ ಜಾತಿ, ಎಲ್ಲ ವರ್ಗಗಳ ಎಲ್ಲರೂ ಕೂಡ ಸಮಾನತೆಯಿಂದ, ಪ್ರೀತಿ, ವಿಶ್ವಾಸ, ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರೂ ಕೂಡ ನಮ್ಮರು ಎಂಬ ಭಾವನೆ ಮುಖಾಂತರ ಸರ್ವರಿಗೂ ಕೂಡ ಕೆಲಸ ಮಾಡಿಕೊಂಡು ಎಲ್ಲರ ವಿಶ್ವಾಸವನ್ನು ಗಳಿಸುವಂಥ ಕೆಲಸ ಇವತ್ತು ಆಗಿದೆ. ಇದು ಮತ್ತು ನಮ್ಮ ಸ್ಥಳೀಯ ಮಟ್ಟದ ಎಲ್ಲ ಮುಖಂಡರು ನಮಗೆ ಪೂರಕವಾಗಿ ಕೆಲಸ ಇವತ್ತು ಮಾಡಿದ್ದಾರೆ. ನಮ್ಮಲ್ಲಿ ಮೊದಲು ಸೌಹಾರ್ದ, ಸಾಮರಸ್ಯ ಒಂದು ಸಮಾಜ, ಎರಡನೇದು ನಮ್ಮದು ಅಭಿವೃದ್ಧಿ ಮತ್ತು ಬಲಿಷ್ಠವಾದ ಭಾರತ, ಅದು ನಮ್ಮ ಮುಖ್ಯವಾದ ಉದ್ದೇಶ. ಅದರಲ್ಲಿ ನಮ್ಮದು ಯಾವುದೇ ಕಾಂಪ್ರಮೈಸ್ ಇಲ್ಲ. ಮತ್ತು ನಾವು ಕೊಟ್ಟಂಥ ಗ್ಯಾರಂಟಿ ಏನು ಕಾಡಿದೆಯಾ ಅದನ್ನು ಈಡೇರಿಸ್ತೇವೆ. ನಾವು ಕಾಂಗ್ರೆಸ್ ಏನು ಕೆಲಸ ಮಾಡಿದೆ ಅಂತೇಳಿ ನಾವು ಕೇಳಬೇಕು ಹೊರತು ಮತ್ತು ನಾವು ರಾಜ್ಯಕ್ಕೆ ಧರ್ಮ, ಸಮುದಾಯ ಅಂತೇಳಿ ನಮ್ಮ ಮಾತು ಕೇಳಲಿಕ್ಕೆ ಆಗುವುದಿಲ್ಲ. ನಾವು ಮೇಯಲ್ಲಿ ಅಧಿಕಾರಕ್ಕೆ ಬರ್ತೇವೆ, ಜುಲೈಯಲ್ಲಿ ಗ್ಯಾರಂಟಿ ಕಾರ್ಡ್ನ ಏನು 3 ಯೋಜನೆ ಇದೆ ಅದನ್ನು ಅನುಷ್ಠಾನ ಮಾಡ್ತೇವೆ. ಈಗ ನಿಮ್ಮೆಲ್ಲ ಮಾಧ್ಯಮದ ಒಂದು ಸಮೀಕ್ಷೆ ಪ್ರಕಾರ 140, 150 ಭಾಳ ಸ್ಪಷ್ಟವಾದ ಬಹುಮತ ಇದೆ. ನಾನು ಎಲ್ಲ ಜನಕ್ಕೆ ಕೇಳಿದ್ದು ಇಷ್ಟೇ, ನೀವು 4.5 ವರ್ಷ BJP ಅಧಿಕಾರ ನೋಡಿದ್ದೀರಿ, ಯಾವುದು ಜನಪರವಾದ ಕೆಲಸ ಇವತ್ತು ಆಗಲಿಲ್ಲ. ಈಗ ಚುನಾವಣೆ ಬಂದಿದೆ, ಈ ಸಲ ಸರ್ವರು ಕೂಡ ಸೇರಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾದ ಬಹುಮತ, ಸ್ಥಿರ ಸರ್ಕಾರ ಮತ್ತು ಅಭಿವೃದ್ಧಿನ ಮಾಡಿ ತೋರಿಸ್ತೇವೆ. ಯಾವಾಗ ಯಾರ ಪಕ್ಷಕ್ಕೆ ಬಹುಮತ ಯಾವಾಗ ಸಿಕ್ಕುವುದಿಲ್ಲ ಆಗ ಎಲ್ಲ ರೀತಿಯ ಸಮಸ್ಯೆಗಳು, ಎಲ್ಲ ರೀತಿಯ ವಿಚಾರ ಇವತ್ತು ಬರುವಂಥದ್ದು. ಸ್ಥಿರ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿ ಅಂತ ಕೇಳಲಿಕ್ಕೆ ಬಯಸ್ತೇವೆ. ಮೇ 10 ಚುನಾವಣೆ ಅತ್ಯಂತ ಒಂದು ಮಹತ್ವದ ಚುನಾವಣೆ. ಈ ರಾಜ್ಯವನ್ನು ಯಾರು ಮುಂದೆ ನಿಂತು ಅಧಿಕಾರ ನಡೆಸಬೇಕೆಂಬ ಮತ್ತು ಸರ್ವರಿಗೂ ಸಂಪತ್ತು ಹಂಚುವಂಥ ಸರ್ಕಾರ, ಭ್ರಷ್ಟಾಚಾರ ರಹಿತವಾದ ಸ್ವಚ್ಛ ಆಡಳಿತಕಾರಿ ಸರ್ಕಾರ ಬರಬೇಕು. ಅದೀಗ ಕಾಂಗ್ರೆಸ್ ಮಾತ್ರ ನಮಗೆ ಎದ್ದು ಕಾಣುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಸ್ವಚ್ಛವಾದ ಆಡಳಿತಕ್ಕೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ಗೆ ಸರ್ವ ಮತ ಕೊಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.